ವಿಘ್ನ ವಿನಾಯಕ ಗಣೇಶ ಚತುರ್ಥಿ ಹಬ್ಬವನ್ನು ವಿಶ್ವದೆಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ದೂರದ ಅಮೆರಿಕ ದೇಶದಲ್ಲೂ ಗಣೇಶನ ಆರಾಧನೆ ನಡೆಯುತ್ತದೆ. ಮಂಗಳೂರಿನಲ್ಲಿ ತಯಾರಾದ ಗಣೇಶ ಮೂರ್ತಿಯನ್ನು ಅಲ್ಲಿಗೆ ಈಗಾಗಲೇ ರವಾನಿಸಲಾಗಿದೆ. ಹೌದು, ದೇಶದಲ್ಲಿ ಚೌತಿ ಹಬ್ಬಕ್ಕಾಗಿ ಮನೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿ ಮೂರ್ತಿಗಳನ್ನು ಇಟ್ಟು ಪೂಜಿಸುವುದು ಸಾಮಾನ್ಯ. ಆದರೆ ದೇಶದ ಈ ಸಂಪ್ರದಾಯವನ್ನು ಅಮೆರಿಕದಲ್ಲಿರುವ ಕುಟುಂಬವೊಂದು ನಿರಂತರವಾಗಿ ಚಾಚು ತಪ್ಪದೆ ಪಾಲಿಸುತ್ತಿದೆ. ಚಿಕಾಗೋದಲ್ಲಿರುವ ಮಂಗಳೂರು ಮೂಲದ ಕುಟುಂಬವೊಂದು ಕಳೆದ 26 ವರ್ಷಗಳಿಂದ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದೆ. ಚಿಕಾಗೋದಲ್ಲಿರುವ ಶರ್ಲೇಕರ್ ಕುಟುಂಬ ಪ್ರತಿ ವರ್ಷ ತಮ್ಮ ಮನೆಯಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸಿ ಹಬ್ಬವನ್ನು ಆಚರಿಸುತ್ತಾರೆ. ಇದಕ್ಕಾಗಿ ಅವರು ಮಂಗಳೂರಿನ ಮಣ್ಣಗುಡ್ಡೆಯ ಶ್ರೀ ಗಣೇಶ್ ಗೃಹದಲ್ಲಿ ಮಾಡುವ ಗಣೇಶ್ ಮೂರ್ತಿ ತರಿಸಿಕೊಳ್ಳುವರು. ಕಳೆದ 26 ವರ್ಷಗಳಿಂದ ಗಣೇಶ್ ಗೃಹದಲ್ಲಿ ತಯಾರಾಗುವ ಮೂರ್ತಿಯನ್ನು ಅಮೆರಿಕಕ್ಕೆ ಕಳುಹಿಸಲಾಗುತ್ತಿದೆ. ಈ ಹಿಂದೆ ಇಲ್ಲಿಂದ ಲಂಡನ್ಗೂ ಮೂರ್ತಿಯನ್ನು ಕಳುಹಿಸಲಾಗುತ್ತಿತ್ತು. ಆದರೆ ಕೊರೋನಾ ಬಳಿಕ ಅದು ನಿಂತಿದೆ. ಅಮೆರಿಕಕ್ಕೆ ಕಳುಹಿಸಲಾಗುವ ಗಣೇಶನ ಮೂರ್ತಿಯನ್ನು ಸುಮಾರು 4.5 kg ಒಳಗಡೆ ನಿರ್ಮಿಸಲಾಗುತ್ತದೆ. 15 ಇಂಚು ಉದ್ದವಿರುವಂತೆ ತಯಾರಿಸಲಾಗುತ್ತದೆ. ಕ್ಯಾಬಿನ್ ಲಗೇಜ್ ಆಗಿ ವಿಮಾನದಲ್ಲಿ ಕೊಂಡೊಯ್ಯಲು 5 kg ಒಳಗೆ ಇರಬೇಕಾದ ಕಾರಣ ಅಷ್ಟೇ ಗಾತ್ರದಲ್ಲಿ ಮೂರ್ತಿ ನಿರ್ಮಾಣವಾಗುತ್ತದೆ. ವಿಮಾನ ನಿಲ್ದಾಣದಲ್ಲಿ ತಪಾಸಣೆಯ ವೇಳೆ ಅದನ್ನು ತೆರೆದು ನೋಡುವಂತೆ ಸಹ ಪ್ಯಾಕ್ ಮಾಡಿ ಕಳುಹಿಸಲಾಗುತ್ತದೆ. ಮಂಗಳೂರಿನಲ್ಲಿ ತಯಾರಾದ ಗಣೇಶನ ಮೂರ್ತಿಗೆ ಅಮೆರಿಕದಲ್ಲಿ ಪೂಜೆ. ಗಣೇಶ ಚತುರ್ಥಿಗೆ 2.5 ತಿಂಗಳು ಇರುವಾಗಲೇ ಮೂರ್ತಿ ತಯಾರಿಸಲು ಆರಂಭಿಸಲಾಗುತ್ತದೆ. ಗಣೇಶ ಚತುರ್ಥಿಗೆ 1 ತಿಂಗಳ ಅವಧಿ ಇರುವಾಗ ಆ ಕುಟುಂಬದವರು ಬಂದು ಅಮೆರಿಕಕ್ಕೆ ಮೂರ್ತಿ ಕೊಂಡೊಯ್ಯುತ್ತಾರೆ. ಗಣಪತಿಯನ್ನು ದೊಡ್ಡ ಬಕೆಟ್ನಲ್ಲಿ ನೀರು ಹಾಕಿ ಅದರಲ್ಲಿ ಮುಳುಗಿಸಿ ನಿಮಜ್ಜನೆ ಮಾಡಲಾಗುತ್ತದೆ. 1 ತಿಂಗಳ ಬಳಿಕ ಅದರ ಮಣ್ಣು ಕರಗಿ ಹೋಗುವುದರಿಂದ ಅದರ ನೀರನ್ನು ಗಿಡಗಳಿಗೆ ಹಾಕುತ್ತಾರೆ. ಈ ರೀತಿಯಲ್ಲಿ ಅಮೆರಿಕದಲ್ಲಿ ಮಂಗಳೂರಿನಿಂದ ಕೊಂಡೊಯ್ದ ಗಣಪತಿಯ ಆರಾಧನೆ ನಡೆಯುತ್ತದೆ. ನಾವು ದಿವಂಗತ ಮೋಹನ್ ರಾಯರ ಕಿರಿಯ ಪುತ್ರ. ನಮ್ಮ ಮನೆಯಿಂದ ಒಂದು ಅಮೇರಿಕಾಗೆ ಒಂದು ದೇವರು ಹೋಗ್ತಾ ಉಂಟು. ಕಳೆದ 25 ವರ್ಷ ಹೋಗ್ತಾ ಉಂಟು. ಇದು ಈ ಸರ್ತಿ 26ನೇ ವರ್ಷ. ಅವರಿಗೆ ಅಂದರೆ ಸೈಜ್ ಉಂಟು. ನಮಗೆ ಒಂದು ಆ ವೆಯ್ಟ್ಸ್ ಅದಕ್ಕೂ 5 kg ಒಳಗೆ ಆಗಬೇಕು. ಯಾಕೆಂದರೆ ಅದು ಫ್ಲೈಟಲ್ಲಿ ಕೊಂಡೋಗೋದ್ರಿಂದ ಅದಕ್ಕೆ ಬೇಕಾಗಿ ನಾವು 5 kg ಒಳಗೆ ಮಾಡ್ತೇವೆ. ಹೈಟ್ಸ್ ಹಾಗೆ ಒಂದು ಹೈಟ್ಸ್ ನಾವು 1.5 ಫೀಟಿನಷ್ಟು ಮಾಡ್ತೇವೆ. ಮಾಡುವಾಗ ಸಾಗೆ ಅದಕ್ಕೆ ನಾವು ಬಾಕ್ಸಲ್ಲಿ ಹಾಕಿ ಕೊಡೋದು. ಯಾಕೆಂದರೆ ಬಾಕ್ಸಲ್ಲಿಂದ ಅವರಿಗೆ ಓಪನ್ ಮಾಡಿ ನೋಡಲಿಕ್ಕೆ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಆಗಬೇಕಾಗಿ ಹಾಗೆ 20 ವರ್ಷ ಕೊಂಡೋಗ್ತಿದ್ದಾರೆ. ಈ ವರ್ಷ ಆದರೆ 26 ವರ್ಷ ಆದ್ದರಿಂದ ಅದಕ್ಕೆ ಒಂದು ಬೆಳ್ಳಿದ್ದು ಚಿನ್ನದೊಂದು ದಾಡೆ ಎಲ್ಲ ಮಾಡಿಸಿದ್ದಾರೆ. ಅಲ್ಲಿ ನಮ್ಮ ಸೌತ್ ಕೇಂದ್ರದವರೆಲ್ಲ ಸೇರಿ ಮಾಡೋದು. ಅದು ನಮ್ಮ ವೀಣು ಅಂತವರ ಫ್ಯಾಮಿಲಿಯವರೇ, ನಮ್ಮ ತಂಗಿ ಎಲ್ಲ ಇರೋದಲ್ಲಿ. ಹಾಗೆ ಭಾಳ ವಿಜೃಂಭಣೆಯಲ್ಲಿ ಅವರಿಗೆ ಎಲ್ಲ ನೆನಪಾಗೋದು. ನಮ್ಮ ಇಂಡಿಯಾದ ನಾವು ಭಾರತದಲ್ಲಿ ಹೇಗೆ ಮಾಡ್ತೇವೆ ಪೂಜೆ ಅದೇ ಥರ ಮಾಡ್ತಾ ಇದ್ದಾರೆ. ಕಳೆದ 25 ವರ್ಷಗಳಲ್ಲಿ ಏನಾದರೂ ಬದಲಾವಣೆ ಏನಾದರೂ ಆ ದೇವರಿಗೆ ಬದಲಾವಣೆ ಮಾಡಲಿಕ್ಕೆ ಯಾಕೆ ನಾವು ದೊಡ್ಡದು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದಕ್ಕೆ ಲೆಕ್ಕ ಉಂಟು. ಕ್ಯಾಬಿನ್ ಲಗೇಜ್ ಅಲ್ಲಿ ಕೊಂಡೋಗೋದ್ರಿಂದ 5 kg ಒಳಗೆ ಆಗಬೇಕು. 4.5 kg ಮ್ಯಾಕ್ಸಿಮಮ್. ಅದರಿಂದ ಅಷ್ಟೇ ಮಾಡಿ ಕೊಂಡೋಗೋದು. ಅಂದರೆ ಕೊರೋನಾ ಬಂತು 2 ವರ್ಷ ನಿಲ್ಲಿಸಿದ್ರು? ಇಲ್ಲ, ಅವ್ರು ನಿಲ್ಲಿಸಲೇ ಇಲ್ಲ. ಅವರು ಕೊರೋನಾ ಬಂದಾಗಲೂ ಕೊಂಡೋಗಿದ್ದಾರೆ. ಕೊರೋನಾ ಬಂದ ಟೈಮಲ್ಲಿ ಫಸ್ಟ್ 19 ಮತ್ತು 20 ಇಸ್ವಿಲಿ ಅವರು ಬೇಕೊಂಡೋದ್ರು. ಸಾಧಾರಣ ಜೂನ್ ಎಂಡಿಗೆ ಕೊಂಡೋದ್ರು. 2021ನಲ್ಲಿ ಸ್ವಲ್ಪ ಸಾಧಾರಣ ಕೊರೋನಾ ಕಡಿಮೆ ಆದಾಗ ಸಾಧಾರಣ ಆಗಸ್ಟಲ್ಲೇ ಕೊಂಡೋದ್ರು, ಸೆಪ್ಟೆಂಬರ್ ಚೌತಿ ಇದ್ದಾಗ. ಈ ವರ್ಷ ಜುಲೈ ಎಂಡಿಗೆ ಹೋದ್ರು. ಯಾಕಂದರೆ ಅವ್ರು ಏನು ಮಾಡ್ತಾರೆ, ಅದಕ್ಕಾಗಿ ಬರೋದಲ್ಲ, ಅಲ್ಲಿ ಬಂದವರು ಇರ್ತಾರಲ್ಲ ಊರಿಗೆ ಬಂದಾಗ ತಗೊಂಡೋಗ್ತಾರೆ ಅದನ್ನು. ಓಕೆ, ಥ್ಯಾಂಕ್ ಯು.